ನಮಸ್ಕಾರ. ಎಲ್ಲರೂ ಹುಷಾರಿದ್ರ್ಯಾ? ಎಲ್ಲ ಖುಷಿಲಿದ್ರಿ ಅಲ್ಲ? ನಿಮಗೆಲ್ಲರಿಗೂ ಕೂಡ ಗಣೇಶ ಹಬ್ಬದ ಶುಭಾಶಯಗಳು. ಮತ್ತೆಂತಂತ ಹೇಳಿದ್ರೆ, ಈ ಎಪಿಸೋಡ್ ಇತ್ತಲ್ಲ ನಮ್ಮದು, ಇದರಲ್ಲೇ ನನಗೆ ಅಂದರೆ ಅಜ್ಜಿದು ಮೊದಲನೇ ಮಗ ತೀರೋ ಇರುತ್ತಲ್ಲ, ಅದು ಮೈ ಮೇಲೆ ಬಪ್ಪದಕ್ಕ, ಅದು ವಿಡಿಯೋ. ಆದರೆ ನಾವು ಇದು ಯಾವ ಮೂಢನಂಬಿಕೆಗಳಿಗೂ ಪ್ರಚೋದಿಸೋದಲ್ಲ, ಅಥವಾ ಇದು ಯಾರ ಮನೆ ಸಂಬಂಧಪಟ್ಟದ್ದು ಅಲ್ಲ. ಇದು ಸುಮ್ಮನೆ ತಮಾಷೆಗೆ ಅಷ್ಟೇ. ನೀವು ನಗಾಡ್ತಿರ್ಕ ನಮಗೂ ವೀಡಿಯೋ ಮಾಡೋಕ್ಕೆ ಖುಷಿ ಆಯ್ಕೆ ಅಂದ್ಕೊಂಡಷ್ಟೇ, ಮತ್ತು ಎಂಥದ್ದು ಅಲ್ಲ. ಇದನ್ನು ತಪ್ಪು ತಿಳ್ಕೊಂಡ್ಬೇಡಿ ಅಕ್ಕ, ಸುಮ್ಮನೆ ತಮಾಷೆಗಷ್ಟೇ. ಆಯಿತು. ಮತ್ತೊಂದು ಸತಿ ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಪೊದ್ವಾ ಹಿತ್ಲಿಗೆ ಹೋಗಿ 4 ಹೊರಗಿದಡಿ, ಮತ್ತು ಕೆಸ ತಕಬ ಮಗ, ಎಲ್ಲ ಸೋಸಿ ಕೊಡ್ತಲ್ಲ ಆಯ್ಕೆ ಮಾಡಿ ಕೂತ್ಕೊಂಡು. ಹೊರಿದಡಿಲಿ ಎಂತ ಇಲ್ಲ ಮರ್ರೆ, ಅದೆಲ್ಲ ಹುಳ ಬಂದಂಗೆ ಆಯ್ತು. ಸುಮ್ಮನೆ ಶಾಸ್ತ್ರಕ್ಕೆ ಬೇಕಾದ್ರೆ ಕಾಣಿ, ಒಂಚೂರು ಮೇಲಿಂದೆಲ್ಲ ಕೆರೆಸ್ಲಕ್ಕೆ ನೀವು ಅಷ್ಟೇ. ಮದ್ದಿದ್ದು ಹಾಕಿ ಮೇಲೆ ಕೆಂಪಿಂದೆಲ್ಲ ತೆಗೀನಿ, ಬೇಡ. ಕೋಳಿ ಫಾರಮ್ ಇದು ಬೇಡ ಮಗ, ನಾಟಿ ಸಿಕ್ಕುತ್ತಾ ಕಾಣಿ. ಎಲ್ಲರೂ ನಾಟಿ ಸಿಕ್ಕರು ಒಂದು ಸಣ್ಣ ಹೆಂಡತಿ ಯಾರು ಒಡ್ಡಿಲ್ಲ, ನಾಟಿ ಇರಲಿ. ಓ, ಇವ್ರ ಮನೇಲಿ ಅಜ್ಜಿ ಜೋರು ಎಲ್ಲ ನಡೀತಿತ್ತು. ಒಳ್ಳೇದಾಯ್ತು ಇವತ್ತು ಬಂದದ್ದು. ಇವತ್ತಿಲ್ಲ ಐಕಂತೆ ನಾನು. ಇವತ್ತು ಬದ್ನವ ಎಲ್ಲಿಗೂ ಗೊತ್ತಿಲ್ಲ, ಸಾಯಂಕಾಲ ಪ್ಯಾಟಿ ಬದಿಗೆ ಗೊತ್ತಿಲ್ಲ. ಇವತ್ತು ಒಳ್ಳೆ ಚಾನ್ಸ್ ಮಾತಾಡೋಕ್ಕೆ ಅಂತಾರು. ಓ ಸುಮಾ, ಬಾ ಮಗ, ಎಂತ ಜಾನ್ಸ್ತಲ್ಲೇ ನಿಂತ್ಕೊಂಡೆ? ಓಹೋ, ಕೆಸಿನಲ್ಲಿ ತಗೊಬಂದ್ಯಾ? ತಗೊಬ, ಒಳ್ಳೆ ಕೆಲಸ ಆಯ್ತು. ನನ್ನ ಅಮ್ಮ ಕೆಸ ಅಂದ್ರೆ ಜೀವ ಬಿಡ್ತಿದ್ದಳು ಕಾಣ. ಲಾಯ್ಕ್ ಮಾಡಿ ಎಲ್ಲ ಕೆರೆಸಿ ಕೊಡ್ತೆ, ಪತ್ರೊಡಿ ಮಾಡಿ ಚಂದ ಮಾಡಿ ಎಲ್ಲ ಮಾಡಿ, ಮೀನಿನ ಕರಿ ಎಲ್ಲ ಸೇರಿ ಪಟ ಕೆಲಸ ಮಾಡಿ ಮುಗಿಸು ಅತ್ಲಾಗೆ. ಇಡೀ ದಿನ ಈ ಚಾರ್ಪಟಿ ಮಾಡ್ತೇಕಂಬೇಡ, ಬೇಬೇ ಕೈ ಆಡ್ಸಿನಿ ಎಲ್ಲರೂ. ಸುಮ್ಮ ಬಾ ಮಗ, ನೀನು ಬಾ. ಆತಿಲ್ಲ ನಮಗೆ ಮಾಡ್ಕೊಂಬಾತಿಲ್ಲ, ಬಾ ಮಗ, ನೀನು ಬಂದದ್ದು ಒಳ್ಳೇದಾಯ್ತು. ನೀನು ಬೆಳಗಿಂದ ಓಟಾಟಿ ಒಂದೊಂದು ಕನು ಮಾಡೋಷ್ಟರೊಳಗೆ ಸಾಕಾಯ್ತು. ಕೈ ಕಾಲೆಲ್ಲ ಬದ್ದಂಗಿತ್ತು. ಒಂದು ಸ್ವಲ್ಪ ಹೊತ್ತು ಮಲ್ಕಂತೆ ಪೊದ್ವಾ. ಸುಮ್ಮ ಪೊದ್ದೊಟ್ಟಿ ಮಾಡಕ್ಕೆ ಸ್ವಲ್ಪ ಕೆಲಸ. ಮೀನೇ ಇದ್ದಾಳೆ ಹಂಗೆ ಒಳಗೆ, ಅವಳ ಪದಾರ್ಥ ಎಲ್ಲ ರೆಡಿ ಮಾಡ್ತಿದ್ದಾಳೆ ಸನ್ನಿ ರಾತ್ರಿಗೆ. ಈಗಳೆಲ್ಲ ರೆಡಿ ಮಾಡ್ಕೊಂಡ್ರೆ ಒಂದೊಂದೇ. ಅತಿ ಹೇಳಿ, ಎಂತೈತೆ ನಿಮಗೆ ಅತ್ಯಾ? ಸುಮ್ಮ ಹೋಗ, ಒಂಚೂರು ನೀರು ತಗಬ, ಬೇಗ ಹೋಗಿ ನೀರು ತಗೋ, ಬಡ್ಗಿ ಮನೆ ಹೋಗಿ ನೀರು ತಗಬ. ಎಂತೈತೆ ತಲೆ ಸುತ್ತು ಬಂತ ಹೇಳಿನಿ? ಎಂತೈತೆ ಕೊಂಡ್ಬಿಡಿ ಮರ್ರೆ ಒಂಚೂರು. ಎಲ್ಲ ತಣ್ಣಗದಂಗಿತ್ತಲ್ಲ ದೇವ್ರೆ. ಆನವನಿ ಒರ್ಲತ್ತಂತ ಕಪ್ಪದ್ದು ಎಂತ ಇದ್ದ? ಇಲ್ಲಿ ಬನ್ನಿ ಮರ್ರೆ, ಇಲ್ಲಿ ಬೇ ಬನ್ನಿ, ಇಲ್ಲ ಅತ್ತಿ ಕಡೆ ಬನ್ನಿ. ಇವಳಿಗೆ ಎಂತೈತಿ ಈಗ? ಅಯ್ಯೋ, ಮತ್ತೆ ಬಂತ ಎಂತ ಒಂದು ಹಬ್ಬ ಹರಿದಿನ ಆಯ್ಕರಿಲ್ಲ, ಬಂದು ಆಯತ್ ಮೈ ಮೇಲೆ. ಅದೇ ಬಡ್ಕೊಂಡ್ಬಿಡಿ ಅದೇ ಹಂಗೆ ಬಡ್ಕೊಂಡ್ರಿ ಎಂತ ಕತ್ತು. ಓ ದೇವ್ರೆ, ನೀರು ತಕೊಂಡಿ. ಅಕ್ಕ, ನೀರು ಮುಖಕ್ಕೆ ತಲೆಗೆಲ್ಲ ಹಾಕಿ ತಟ್ಟು ಸಮ ತಟ್ಟು. ಬಪ್ಕಾಗಂತ ಹೇಳಲೇ ನಿಂಗೆ? ಹೇಳಲೇ ಹೋಸಲಿ ಬಪ್ಕಾಗ ಅನ್ಕಂಡ? ನನ್ನ ಮನೆಗೆ ನಾವತ್ತೆ, ನಂಗೆ ಯಾರು ಹೇಳೋದಕ್ಕೆ ಬರಿಲ್ಲ. ನನ್ನ ಮನೆ ನಾವತ್ತೆ. ಮಾಮ ಆಚೆಗೆ ಹೋಗ, ಒದಿತಾಳ ಆಚೆಗೆ ಹೋಗ. ಅಯ್ಯೋ, ಇಲ್ಲಿ ಈಗ ಶುರು ಆಯ್ತಾ? ಸುಮ್ಮ ಬಾ ಮಗ, ಬಾ ಕೋಣಿಗೊಪ್ಪ, ಬಾ ನೀ ಬಾ, ಇಲ್ಲಿ ಎದುರು ಹಾಕೊಂಬೇಡ, ನೀ ಬಾ. ಸಮಾನು ಆಯ್ತಾ? ನೀ ಎಂತಕ್ಕೆ ಹೋದೆ ಮರೈತೆ? ನಿಂಗೆ ಹೊಸ್ತಿದ್ದೆ, ನಮಗೆ ಇದು ಏಗಳು ಇದ್ದದ್ದೇ. ಹಬ್ಬ ಹುಣ್ಣಿಮೆ ಅಂದ್ರೆ ಶುರು ಆಯತ್ತಿದ್ದು ನಮ್ಮ ಮನೇಲಿ. ನೀ ಯಾರ ಹೇಳೋಕೆ? ಯಾರು ನೀನು? ಮನೆ ಬಿಟ್ಟು ಹೋದಾಳಲ್ಲ, ಬಂದಾಳಿಲ್ಲ ಹೇಳೋಕೆ. ಅವಳಿಗೆಂತ ಬೈಯುತ್ತೆ ನನ್ನ ಮಗಳಿಗೆ? ನಿಂದಲ್ಲ ಇದು ಮನೆ, ನೀ ಎಂತಕ್ಕೆ ಬಂದೆ? ಬರಬೇಡ ಅಂತ ಹೇಳಲೇ ಹೋಸಲ. ಈಗಳು ಕಂಡ್ರು ಬಂದು ಹೇಸಿಗೆ ನಿಂದು ಅನ್ನ ಮನಿ. ಆ ಹಳಿಯಳಿಗೆ ಏನು ರಗಲಿ ಮಾಡ್ತೇನೆ ನೀನು? ನನ್ನ ಕೋರ್ಡ್ ಬಿಟ್ಟು ನಾನೆಲ್ಲೂ ಹೊತ್ತಿಲ್ಲ. ನನ್ನ ಅಮ್ಮ ಅದೇ ನೀ ಮದುವೆಯಾಗಿ ಖುಷಿಲಿದ್ದೆ. ನನಗೆ ನಿನ್ಕಿಂತ ದೊಡ್ಡ ನಾಯಿ ಇನ್ನೂ ಮದುವೆ ಮಾಡಲಿಲ್ಲ ಅಂತೈಕಂತ ಮರ್ರೆ. ಎದ್ದು ಕೂರ್ಸಿನಿ, ಅಲ್ಲಿ ಗೋಡಿ ಬದಿ ಒರೆಸಿ ಕೂರ್ಸಿನಿ. ಎದ್ದು ಕೂತ್ಕೋ, ಹೇಳು. ನಂಗೆ ಗೊತ್ತಿಲ್ಲ. ನಾಟಕ ನಿಂದು. ಮದುವೆ ಮಾಡಿಸೋದಲ್ದೆ ನಿನಗೆ ಎಲ್ಲ ಮಾಡ್ತಾರೆ. ನಿನಗೆ ವರ್ಷ ಎಲ್ಲ ಮಾಡುತ್ತಲ್ಲ ನಿನಗೆ. ಇನ್ನೆಂಥದಿಲ್ಲಿ ಬಂದ್ರೆ ಅಗ್ಲಿ ಮಾಡೋದು ಅವಳು ಮೈ ಮೇಲೆ, ಹಳಿಯಾರ ಮೈ ಮೇಲೆ ಬಂದು. ಅಜ್ಜಿ ಎಲ್ಲ ಕಾಣ್ಕೊಂಬಂಗೈತೆ, ಎಲ್ಲರನ್ನ ಕಾಣ್ಕೊಂಬಂಗೈತೆ. ಗಣೇಶನ ಹಬ್ಬ ಬಂತ, ಕಡೆಗೆ ನಮಗೆಲ್ಲೂ ಓಡಾಡ್ದಿದ್ದಂಗೆ ಮಾಡ್ತೀರಿ. ನಾನಾರು ಬತ್ತೆ ಹಂಗೆಲ್ಲ ಮಾಡೋಕ್ಕಾಗ. ಸೀರೆಲ್ಲ ಬಿಚ್ಚಿ ಐತ್ಕಣಿ. ಹೇಳಿ ಸುಮ್ಮನೆ ಹೇಳಿ. ನೀವು ಹೋಯ್ನಿ ಕಂಬ, ನೀವು ಬಾಬಾ ಹೋಯ್ನಿ. ನೀವು ಎಂತ ಬೇಕಾಯ್ತು ನಿಮ್ಗೀಗ? ಹಂಗೆ ಹೊಡ್ಕೋಕ್ಕಾಗ. ಹಳ್ತಲ್ದ ಕೊರಡೆ ಎಂಥರ ಹೆಚ್ಚು ಕಮ್ಮಿ ಎಂತ ಮಾಡೋದು? ಹೊಡ್ಕೋಕ್ಕಾಗ. ಹೇಳಿನಿ ಆಯ್ತಲ್ಲಿ, ನೀರು ಕುಡಿದ್ರಿ ಅಲ್ಲ, ಎಲ್ಲ ಕಂಡ ಆಯ್ತಲ್ಲ ಎಲ್ಲರನ್ನ. ಹೋಯ್ನಿ. ಹಬ್ಬ ಮಾಡ್ತಿದ್ರಲ್ಲ, ಎಲ್ಲ ಖುಷಿಲಿ ಓಡಾಡ್ತಿದ್ರಿ ಅಲ್ಲ.
ಬಂದು ಹಾಪ ಮಂಗಾಯ್ತು ಅಷ್ಟೇ, ಬಂದು ಹಾಪ ಮಂಗಾಯ್ತು. ಸುಬ್ಬ ನಂಗೆ ಅನ್ನ ನೀರಿಲ್ದಿದ್ದಂಗೆ ಆಯ್ತು, ಕೂಳಿಲ್ದಂಗೆ ಮಾಡಿರಿ ನನಗೆ. ವರ್ಷ ಮಾಡುತ್ತಲ್ಲ ನಿಂಗೆ ಎಲ್ಲ ಇಡುತ್ತೆ ನಿನ್ನ ದಿನಕ್ಕೆ. ಇನ್ನೆಂತ ಬೇಕು ನಿಂಗೆ? ಎಂತಕ್ಕೆ ನಮ್ಮ ನೀರಾಗಲಿ ಮಾಡೋದು ಮಕ್ಕಳ ಮರಿಗೆಲ್ಲ? ನಮ್ಮ ಮಗಳನ್ನ ನೀರಿಡ್ಲಿಲ್ಲ. ನಾವಿಡುತ್ತಲ್ಲ ಬಾವ, ನಾವಿಡುತ್ತೆ ಸಾಕಲ್ಲ, ಮತ್ತು ಅವಳು ಎಂತ ಮತ್ತೆ ಇಡುದೆ? ಅವಳು ಸುದ್ದಿ ಬರಬೇಡಿ ನೀವು. ಅವಳಿಗೆ ಎಂತ ಮಾಡ್ರೆ ನಾವೆಲ್ಲ ನಿಮಗೆಲ್ಲ ಮಾಡೋದೆಲ್ಲ ಮಾಡುತ್ತಲ್ಲ ವರ್ಷಾವಧಿ. ಈಗ ಮಕ್ಕಳು ಮರಿ ಪೂರ ಹಾಕಂದ್ರೆ ಹೆಂಗತ್ತೆ? ಸುಮ್ಮನೆ ಅದೆಲ್ಲ ಮಾತಾಡೋಕ್ಕಾಗ ನೀವು. ಈಗ ಭಾವನೆ ಬಂದದ್ದೆ ಮತ್ತೆ ಯಾರು ಬಂದದ್ದ? ಭಾವ ಹಿಂಗೆಲ್ಲ ಮಾಡೋದಿಲ್ಲ. ಭಾವನೆ ಬಂದದ್ದೆ ಉಂಬಕ್ಕೆ ಬೇಕು, ಅವಳೇ ಕೊಡ್ಕ. ಹೋ ಭಾವನೆ ಹೌದು, ಸಾರ ಚೇಂಜ್ ಆಯ್ತಲ್ಲ. ಹಳ್ತಿನ ಕಾಲದಲ್ಲಿ ಎಂತೆಲ್ಲ ಹತ್ತು ಮರ ನಮ್ಮ ಅತ್ತಿಗೆ ಸಾರ ಮಾಡೋದು ಎಂಥದ್ದು ಕಣೆ. ಆ ನಮ್ಮನೆ ಎದೆ ಬಡ್ಕೊಂಡ್ರೆ ಬತ್ತರೆ ಬೇಕು ಕಳ್ಸಿನಿ ಎತ್ಲಾಗ ಎಂಥದ್ದು ಒಂದು ಮಾಡಿ ಆಯ್ತಲ್ಲ ಭಾವನೆ ಅನ್ಕಂಡ. ಹೋಗ ಉಂಬಕ್ಕೆ ತಗೋಬಾ, ನಿನ್ನ ಮಗಳೇ ಕೊಡ್ಕ ನನಗಿವತ್ತು. ಇಲ್ಲಂದ್ರೆ ನಾನು ಮುಂದೆ ವಂಶಾವಧಿ ರಗ್ಲಿ ಮಾಡದೆ ಬಿಡೋದಿಲ್ಲ. ನಿಮ್ಮಿಬ್ರಿಗೆ ಸಂಸಾರ ಸರಿ ಮಾಡೋಕೆ ಬಿಡೋದಿಲ್ಲ. ಕಾಂತಾಯಿ ಕಣೆ ಒಂದು ಗಲಾಟೆ ಮಾಡಿ ಮಕ್ಕಳು ಒಂದಕ್ಕೂ ಮದುವೆಯಪ್ಪ ಬಿಡೋದಿಲ್ಲ. ನನಗೆ ಮದುವೆ ಮಾಡಲ ನೀವ? ಈಗ ನನಗಿಂತ ದೊಡ್ಡ ಇದೆ ನೀನು ಭೂತಾಯಿ ಅನ್ಕೊಂಡು ಈಗ 2 ಮದುವೆ ಆಯ್ತು ಮಾಡೋದು. 2 ಮದುವೆಗೂ ನೀನು ಸೊಸತ್ರ ಇಟ್ಕೊಂಡ್ಲ, 2 ಹೆಣ್ತಿಯರು ನಿಂದು ಭೂತದ ಹೆಣ್ತಿಯರು ಬಿಟ್ಟಿಗೆ ಹೋರ. ನಾವು ಎಂತ ಮಾಡೋದು? ನಿನ್ನ ಪ್ರಾಬ್ಲಮ್ ಇದ್ದರೆ ನಾವು ಎಷ್ಟು ಮದುವೆ ಮಾಡ್ಸೋಕತ್ ನಿಂಗೆ ಹೇಳು? ಎಷ್ಟು ಖರ್ಚು ಮಾಡಿ ಮದುವೆ ಮಾಡ್ಸಿತ್ತು ನಿನಗೆ? 2 ಮಾಡ್ಸಿರಿಯಾ? 1 ಮಾಡಿದ್ದೇನೋ ಗೊತ್ತು ಮರ್ರೆ ನನಗೆ. 2ನೇ ದೇಗಳು ಮಾಡದ್ದು. ಓ ಹಂಗಾಗಿ ದುಡ್ಡು ಪೂರ ಖರ್ಚಾಪದು ನಿಮ್ದು. ಹೇಳ್ದೆ ಮಾಡಿದೆ ನೀವು. ಆಗಳಿಗೊಂದು 3 ಲಕ್ಷ ರೂಪಾಯಿ ಫಿಕ್ಸೆಡ್ ಹಾಕೋದೆಲ್ಲ ತೆಗೆದು ಇದೇ ಮಾಡಿದ್ದೆ ನೀವು. ಎಲ್ಲ ಭಟ್ರ ಬಗ್ಗೆರಿ ಕೊಟ್ಟು ಖಾಲಿ ಮಾಡಿರಿಯಾ? ಮೊದಲನೇದಂದು ಇಲ್ಲೇ ಊರು ಬದ್ದಿದಂದು ಭೂತ ತಗೊಂಡು ಮಾಡದ್ದು. ಅದು ಮಾಡಿಸ್ಕಾರ ಸ್ವಲ್ಪ ಖರ್ಚಾಗಲಿಲ್ಲ. ಅದರೊಟ್ಟಿಗೆ ಇದು ಕಾಯಿಲ್ಲ ಅಂಬ್ರು, ಅದನ್ನು ಬಿಡ್ತು ಕಡೆ. ಮತ್ತೆ ಈಗ ಅಮ್ಮನ ಮೈ ಮೇಲೆ ಇರ್ಲಿ ಮಾಡ್ತಿದ್ದಿತ್ತು. ಮಧ್ಯದಲ್ಲಿ ಇರಲಿಲ್ಲ ಒಂದು 10 ವರ್ಷ. ಈ ಹೆಣ್ಣು ದೊಡ್ಡದಾರ ಮೇಲೆ ಬರ್ತಿರ್ಲಿಲ್ಲ ಮೈ ಮೇಲೆ. ಅದ್ರೊಟ್ಟಿಗೆ ಆ ಹೆಣ್ಣು ಒಟ್ಟಿಗೆ ಇದ್ದಿತ್ತು ಲೈಕ್ ಮಾಡಿ ಕಡೆಗೆ ಒಂದು ಗಲಾಟೆ ಮಾಡ್ಕೊಂಡು ಇನ್ನೊಂದು ಮದುವೆ ಬೇಕನ್ಕ ಕೂತ್ಕೊಂಡದ್ದು. ನಿಜ ಹೇಳ್ತೀರಿಯಾ? ಇಪ್ಕು ಸಾಕು, ಇವಕ್ಕೆಲ್ಲ ಏನು ರೂಲ್ಸ್ ಇಲ್ಲಲ್ಲ, ಎಷ್ಟಾರು ಮದುವೆ ಆಯ್ಲಕ್ಕಲ್ಲ. 2ನೇದು ಯಾರೋ ಅದು ಯಾರೋ ಕ್ಯಾಬ್ರೆ ಡ್ಯಾನ್ಸರ್ ಅಂಬ್ರು. ಅವಳೆಲ್ಲೋ ಯಾವುದೋ ಬಾಂಬೆಲ್ಲ ಎಲ್ಲೋ ಅವಳೇ ಸೊತ್ತು ಇದ್ದಾಳಂಬ್ರು. ಅವಳೇ ಬೇಕನ್ಕೊಂಡು ಹುಡ್ಕಿಸಿ ಅದ್ದದ. ಹುಡ್ಕೋಕೆ ನಾನೇನು ಸ್ವಲ್ಪ ದುಡ್ಡು ಕೊಡಲ ಆ ಮಂತ್ರವಾದಿಗಳಿಗೆಲ್ಲ. ಅದನ್ನೆಲ್ಲ ಬಂಧನ ಮಾಡಿಸಿ ಎಲ್ಲ ಮಾಡಿ ಕಡೆಗೆ ಇವನಿಗೆ ಮದುವೆ ಮಾಡಿಸಿದ್ದು. ನನ್ನ ಅಣ್ಣ ಅಂತ ಹೇಳ್ಕೊಂಬ ನಾಚಿಕೆ ಹತ್ತು. ಈ ಕಣ್ಣಿಲ್ ಬಂದ್ರಾಗ್ಲಿ ಮಾಡೋದು. ಈಗ ಅವಳೊಟ್ಟಿಗೆ ಅಂತ ಸೆಟ್ಟಿಂಗ್ ತಪ್ಪಿ ಹೋಯ್ತಕ್ಕಂತ ಕುತ್ಕಂತೆ. ಇನ್ನು ನನಗೆ ರೊಟ್ಟಿ ಒದ್ದಾಡೋಕತ್ತಿಲ್ಲಪ್ಪ. ನಾವು ಒಂದೊಂದು ಮದುವೆ ಮಕ್ಳು ಮಾಡ್ಸೋಕೆ ಹೊಟ್ಟೆ ಬಟ್ಟೆ ಕಟ್ಟು ಒದ್ದಾಡುತ್ತೆ. ಇವ್ರ ಸೊತ್ತು ಅದ ಅಣ್ಣಿಗೆ 2 ಮದುವೆ ಮಾಡ್ಸಿರು. ಇನ್ಯಾವ ಮದುವೆ ಬೇಡ, ಇನ್ಯಾವ ಮದುವೆ ಬೇಡ. ಸಾಕಾಯ್ತ ಅವಳನ್ನು ಕಟ್ಕೊಂಡು ನಂಗೆ ಸಾಕಾಯ್ತ. ಈಗ ಹುಷಾರಿಲ್ದಿದ್ದಂಗೆ ಆಯ್ತ ಅವಳನ್ನ ಕಟ್ಕೊಂಡೆ. ಒಂದು ಸಿಗ್ರೆಟ್ ಇದ್ರೆ ಕೂಡ ಸಾಕು. ಸೇತ್ಕೊಂಡು ಹೋತೆ ಖುಷಿಗೆ ಬಂದೆ ಅಷ್ಟೇ. ನಾನು ಖುಷಿಗೆ ಬಂದೆ. ನಿನ್ನ ಮಗಳೇ ಉಂಬಕ್ಕೆ ಹಾಕಿ ಕೊಡ್ಕ, ಇಲ್ಲಾಂದ್ರೆ ಸಿಗರೇಟ್ ಕೊಡ್ಕ ನನಗೊಂದು. ದೊಡ್ಡ ಕೈಲ್ಲ ನಾನು. ನೀ ಮಾತ್ರ ಅಲ್ಲಿ ಇಲ್ಲಿ ಸ್ವಂತ ಮೂಲಿಗೆ ಹೋಗಿ ಸೇತ್ಕೊಬತ್ತೆ. ನನಗಿಟ್ಟಿರಿ ಈ ವರ್ಷ ಉಂಬಕ್ಕೆ ಹಾಕಿರಿ ಸಿಗರೇಟ್ ಇಡ್ಲದ್ರ ಪಕ್ಕದಾಗೆ. ಲೈಕಿತ್ತು ಯಾವ ಬ್ರ್ಯಾಂಡ್ ಇದೆ? ನಾನೇಗಳು ಕಾಣಲ ಇದೆ. ಒಳ್ಳೆ ಲಾಯ್ಕಿತ್ತು. ಇದನ್ನೇ ಇಡು ಮುಂದಿನ ವರ್ಷದಿಂದ. ಅನ್ನ ನೀರಿಡು ಅಷ್ಟೊತ್ತಿಗೆ ಇದನ್ನ ಇಡ್ಕ ನನಗೆ. ಆ ಸಿಗರೇಟ್ ಸೇತ್ರ ಬಾಯಲ್ಲಿ ಕಚ್ಚಿದ್ರಿ ಅಂತೆಲ್ಲ ಮಾಡ್ತಾರೆ ಮರೀತಿ. ಒಜ್ಜಿಗೆ ಹುಷಾರು ತಪ್ಪ್ರಿ ಅಂತ ಮಾಡೋದ. ತೃಪ್ತಿ ಆಯ್ತು ನಂಗೆ ಇವತ್ತು. ನಾ ಹೋತೆ ಇನ್ನೊಂದ್ಸತಿ ಪಪ್ಕಾಗ ಸಿಗರೇಟ್ ಅಲ್ದ ಸಿಗರೇಟ್ ಇಡ್ತಾ ಇನ್ನೊಂದ್ಸತಿ ಪಪ್ಕಾಗ ಹೋಗೀಗ ಸಾಕು. ಕೋಡಿಗೆ ಸುಸ್ತಾಯ್ತ ಹೋಗು. ಖುಷಿ ಆಯ್ತು. ನಾ ಹೋತೆ ಆಯ್ತು ಮಗ. ನನಗೆ ಇಲ್ಲೆಂತಕ್ಕೆ ಮಲ್ಕೊಂಡಿದ್ದೆ ನಾನು? ಎಂತಾಯ್ತು? ಹೋಗೋರೆ ಹೇಳಮ್ಮ, ಹೇಳು, ಸುಧಾರಿಸ್ಕೊಂಡು ಹೇಳು. ಸಾಕಾಯ್ತಾ? ಬಾಯ್ ಕಾಣಿ, ನಾ ಹುಟ್ಟು ಮುಂಚೆ ನಂದು ಇನ್ನೊಬ್ಬ ಅಣ್ಣ ಇದ್ದಿದ್ದಂಬ್ರು. ಹುಟ್ಟಿದಾಗಲೇ ಸತ್ತೋದ್ದಮ್ರು ಕಾಣಿ. ಅದೊಂದು ಕಾಡ್ಸೋದಂದ್ರೆ ಮರ ನನ್ನ ಅಮ್ಮನ ಅಷ್ಟಿಷ್ಟಲ್ಲ. ಹೌದು ಮರ್ರೆ, ನಂದದು ಮೊದಲನೇದು ಅಲ್ಲೇ ಅದು ಹುಟ್ಟೋಷ್ಟೊತ್ತಿಗೆ ಹೋದದ್ದು. ಅದಕ್ಕೀಗ ಸುಮಾರೆಲ್ಲ ಜೌವನೆಲ್ಲ ಮುಗ್ದ ಹಾಳ್ತಪ್ಪ ಬಂದಿತ್ತು. ಸುಬ್ಬಕ್ಕಿಂತ ದೊಡ್ಡದು. ಆಗಳು ಮೈ ಮೇಲೆ ಬಂದ್ರೆ ಅಗ್ಲೇ ಮಾಡೋದು ಕಣಿ. ಆಯ್ತು, ನಾನೊಂದು ಸ್ವಲ್ಪ ಸುಧಾರಿಸ್ಕೊಂತೆ. ಹಂಗಾರೆ ನಿಮಗೆಲ್ಲ ವೀಡಿಯೋ ಇಷ್ಟ ಆದ್ದಿದ್ರೆ ಮತ್ತು ನನ್ನ ದೊಡ್ಡ ಮಗನ ಕಂಡ್ರಿ ಅಲ್ಲ, ಅವನು ಇಷ್ಟ ಆದ್ದಿದ್ರೆ ಲೈಕ್ ಮಾಡೀನಿ ಅಕ್ಕ.
ಮತ್ತೆ ಹೊಸ್ದಾಗಿ ಕಾಣ್ತಿದ್ದಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕಣ್ಕ ಹಾಗೆ ಕಾಮ್ಕಾಗ ನಮ್ಮ ಪ್ರೋತ್ಸಾಹ ಕೊಡ್ಕಲ್ಲ ನೀವೆಲ್ಲ ಸೇರಿ. ಆಯ್ತು ಹಂಗಾರೆ ನಾವು ಬತ್ತು ಹಂಗಾರೆ. ನಮ್ಮಮ್ಮ